ಕರ್ನಾಟಕ ಎಸ್ಕೆಎಸ್ಎಸ್ಎಫ್ ಅಬುದಾಬಿ ಇದರ ವತಿಯಿಂದ ನಮ್ಮೂರಿಗೊಂದು ಆಂಬ್ಯುಲೆನ್ಸ್ ಸೇವೆ ಗಡಿನಾಡ ಸಹಚರ ಇದರ ಲೋಕಾರ್ಪಣೆ ಕುದ್ದುಪದವು ಮೇಗಿನಪೇಟೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಅಮೀರ್ ತಂಗಳ್ ಕಿಣ್ಯ ಉದ್ಘಾಟಿಸಿ ದುವಾಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಖಾ ಮುಖಂಡರುಗಳಿಗೆ ಆಂಬ್ಯುಲೆನ್ಸ್ ಕೀ ಹಸ್ತಾಂತರ ಮಾಡಲಾಯಿತು. ಅಲ್ಹುದಾ ಚಾರಿಟಿ ಫೌಂಡೇಶನ್ ಮುಚ್ಚಿರ ಪದವು ಹಾಗೂ ಮೊಹಮ್ಮದ್ ಸೂಫಿ ಚಾರಿಟೇಬಲ್ ಟ್ರಸ್ಟ್ ಪದಾಧಿಕಾರಿಗಳಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಎಸ್ಕೆಎಸ್ಎಸ್ಎಫ್ ರಾಜ್ಯಾಧ್ಯಕ್ಷ ಅನೀಸ್ ಕೌಸರಿ ಮಾತನಾಡಿ, ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಎಂಬ ಸಂಘಟನೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಥಾಪಿಸಲ್ಪಟ್ಟು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ದೇಶ ವಿಭಜನೆಯ ಸಂದರ್ಭದಲ್ಲಿ ನಾವು ಭಾರತವನ್ನ ಬಿಟ್ಟು ಹೋಗಲಾರೆವು ಎಂಬ ಘೋಷಣೆ ಮಾಡಿದ ಹೆಮ್ಮೆಯ ಸಂಘಟನೆಯಾಗಿದೆ ಅಂತ ಹೇಳಿದ್ರು. ಮನುಷ್ಯರೆಲ್ಲರೂ ಕೂಡ ಪರಸ್ಪರ ಸೌಹಾರ್ದತೆಯಿಂದ ಆ ಸಹೋದರಿಯತೆಯಿಂದ ಇರಬೇಕಾದವರು ಅಂತೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿದ್ರು. ಆದುದರಿಂದಲೇ ಧರ್ಮಗಳು ಕಲಿಸುವುದು, ಯಾವ ಧರ್ಮ ಇರಬಹುದು ಆ ಧರ್ಮಗಳೆಲ್ಲವೂ ಕೂಡ ಕಲಿಸುವುದು ನೀವು ಸಹೋದರತೆಯಿಂದ ಬಾಳಿ, ಸೌಹಾರ್ದತೆಯಿಂದ ಬಾಳಿ. ಭಾರತ ದೇಶದ ಪರಂಪರೆಯೂ ಕೂಡ ಅದುವೇ. ಭಾರತೀಯತೆ ಎನ್ನುವಂತಹ ಒಂದು ಪದಕ್ಕೆ ಸಮಾನಾರ್ಥಕ ಪದವಾದ ಇನ್ನೊಂದು ಪದವನ್ನು ಸೂಚಿಸಬಹುದಾದರೆ ಅದು ಕೋಮು ಸೌಹಾರ್ದತೆ ಎನ್ನುವಂತಹ. ಪ್ರಧಾನ ಕಾರ್ಯದರ್ಶಿ ಇಸ್ಮಾಯಿಲ್ ಯಮಾನಿ, ವಿಟ್ಲ ವಲಯ ಕಾರ್ಯದರ್ಶಿ ರಫೀಕ್ ಮುಸ್ಲಿಯಾರ್ ಕಡಂಬು, ಜಿಲ್ಲಾ ಪಂಚಾಯತ್ ಸದಸ್ಯ ಎಂಎಸ್ ಮೊಹಮ್ಮದ್, ಕೇಪು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಶ್ರೀನಿವಾಸ ರೈ, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಬಾಲಕೃಷ್ಣ ಶೆಟ್ಟಿ ಬೇಂಗ್ರೋಡಿ, ಮರಕ್ಕಿಣಿ ಮುದರ್ರಿಸ್ ನೌಫಲ್ ಹುಸೈನ್ ಫೈಜಿ, ಅಡ್ಯನಡ್ಕ ಮುದರ್ರಿಸ್ ಅಬ್ದುಲ್ಲಾ ರೆಹಮಾನಿ, ಕುದ್ದುಪದವು ಇಮಾಮ್ ಮುನೀರ್ ಅಜಹರಿ, ಶಾಹಜಾನ್ ಅಜಹರಿ, ಮರಕ್ಕಿಣಿ ಜಮಾತ್ ಅಧ್ಯಕ್ಷ ಶರೀಫ್ ಮೂಸಾ, ವೈದ್ಯಾಧಿಕಾರಿ ರಮೇಶ್ ಕುಮಾರ್ ಬಿಳಿರಾಯ, ಗೋಪಾಲ ಪಾಟಾಳಿ, ಶ್ರೀನಿವಾಸ್ ಶೆಟ್ಟಿ ಬೇಂಗ್ರೋಡಿ, ಅಲ್ಹುದಾ ಚಾರಿಟಿ ಫೌಂಡೇಶನ್ ಮುಚ್ಚಿರ ಪದವು ಅಧ್ಯಕ್ಷ ಶಾಫಿ ಮುಚ್ಚಿರ ಪದವು, ಅಬ್ದುಲ್ ರಜಾಕ್ ಸಾರಡ್ಕ, ತಾಜ್ ಗಡಿನಾಡು, ಹನೀಫ್ ಹರಿಯಮೂಲೆ, ಬದ್ರುದ್ದೀನ್ ಅಡ್ಕ, ಕರೀಂ ಮೂಸಾ, ಪೊಡಿಯ ಹಾಜಿ ಮೈರಾ, ಖಲಂದರ್ ಮಂಜನಡ್ಕ, ಅಡ್ಯನಡ್ಕ ಜುಮಾ ಮಸೀದಿ ಅಧ್ಯಕ್ಷ ಉಸ್ಮಾನ್ ಮರಕ್ಕಿಣಿ, ಮುರಳೀಧರ್ ರೈ ಕೇಪು, ಎಸ್ಕೆಎಸ್ಎಸ್ಎಫ್ ಕುದ್ದುಪದವು ಶಾಖಾಧ್ಯಕ್ಷ ಮೊಹಮ್ಮದ್ ಎಸ್, ಮರಕ್ಕಿಣಿ ಶಾಖಾಧ್ಯಕ್ಷ ಇಬ್ರಾಹಿಂ ಕಿದುಮೂಲೆ ಮತ್ತಿತರರು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.